ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರಕ್ಕೆ ತಂತ್ರಜ್ಞಾನದ ಹೊಸ ಸ್ಪರ್ಶವನ್ನು ನೀಡಿದ್ದಾರೆ. ಕೆನರಾ ಇನ್ನೋವೇಷನ್ ಫೌಂಡೇಶನ್ ಆಶ್ರಯದಲ್ಲಿ ಸಮೃದ್ಧಿ ಆರ್ಗ್ಯಾನಿಕ್ಸ್ ಎಂಬ ವಿದ್ಯಾರ್ಥಿ ಸ್ಟಾರ್ಟ್ಅಪ್ ಆರಂಭವಾಗಿದ್ದು, ರೈತರಿಗೆ ಮಣ್ಣಿನ ಪರೀಕ್ಷೆ ಆಧಾರಿತ ಗೊಬ್ಬರ ಸಲಹೆ ನೀಡುತ್ತೆ. ಈ ನವೀನ ಪ್ರಯತ್ನದ ಕುರಿತ ವರದಿ ಇಲ್ಲಿದೆ. ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆ ನೀಡುವ ನವೋದ್ಯಮಗಳತ್ತ ಕೆನರಾ ಇಂಜಿನಿಯರಿಂಗ್ ಕಾಲೇಜು ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಕಾಲೇಜಿನ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಕೇಂದ್ರವಾದ ಕೆನರಾ ಇನ್ನೋವೇಷನ್ ಫೌಂಡೇಶನ್ ಮತ್ತು ಸೆಕ್ಷನ್ ಇನ್ಫಿನಿಟ್ 8 ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಆರಂಭಿಸಿರುವ ಸಮೃದ್ಧಿ ಆರ್ಗ್ಯಾನಿಕ್ಸ್ ಎಂಬ ಸ್ಟಾರ್ಟ್ಅಪ್ ಇದೀಗ ಕೃಷಿ ಕ್ಷೇತ್ರದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರೈತರಿಗೆ ಸೂಕ್ತ ಗೊಬ್ಬರ ಸಲಹೆ ನೀಡುವ ಈ ನವೀನ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ 4ನೇ ವರ್ಷದ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ವಿದ್ಯಾರ್ಥಿ ಸಾತ್ವಿಕ್ ಕೃಷ್ಣ ಅವರ ನೇತೃತ್ವದಲ್ಲಿ ಸಮೃದ್ಧಿ ಆರ್ಗ್ಯಾನಿಕ್ಸ್ ಎಂಬ ಸ್ಟಾರ್ಟ್ಅಪ್ ಆರಂಭವಾಗಿದೆ. ಈ ತಂಡದಲ್ಲಿ ಅದೇ ವಿಭಾಗದ ವಿದ್ಯಾರ್ಥಿಗಳಾದ ಸುಹಾನ್, ಧನುಷ್ ಸಹ ಭಾಗಿಯಾಗಿದ್ದಾರೆ. ಕೃಷಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಈ ತಂಡ ರೈತರ ಜಮೀನಿನಿಂದ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಅವುಗಳ ವಿಶ್ಲೇಷಣೆ ನಡೆಸುತ್ತೆ. ಬಳಿಕ ಆ ವರದಿಯ ಆಧಾರದ ಮೇಲೆ ಬೆಳೆಗೆ ಅಗತ್ಯವಾದ ಗೊಬ್ಬರದ ಬಗ್ಗೆ ಸೂಕ್ತ ಸಲಹೆಗಳನ್ನು ನೀಡುವ ಮೂಲಕ ವೈಜ್ಞಾನಿಕ ಕೃಷಿಗೆ ನೆರವಾಗುತ್ತೆ. ವಿದ್ಯಾರ್ಥಿಗಳ ಈ ಪ್ರಯತ್ನವು ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದರ ಜೊತೆಗೆ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಸಾಧಿಸಲು ಸಹಕಾರಿಯಾಗುವ ನಿರೀಕ್ಷೆ ಇದೆ. ಶಿಕ್ಷಣದ ಜೊತೆಗೆ ಸಮಾಜಮುಖಿ ಉದ್ಯಮಶೀಲತೆಯತ್ತ ಯುವಜನರನ್ನ ಪ್ರೇರೇಪಿಸುವ ಉತ್ತಮ ಉದಾಹರಣೆಯಾಗಿ ಸಮೃದ್ಧಿ ಆರ್ಗ್ಯಾನಿಕ್ಸ್ ಹೊರಹೊಮ್ಮುತ್ತಾ ಇದೆ. ಇನ್ನು ಸಮೃದ್ಧಿ ಆರ್ಗ್ಯಾನಿಕ್ಸ್ ಸ್ಥಳೀಯ ನರ್ಸರಿಗಳಲ್ಲೂ ಲಭ್ಯವಿದೆ. ಫಾರ್ಮರ್ಸ್ಗೆ, ಕೃಷಿಕರಿಗೆ ಏನಾದರೂ ಒಂದು ಸಹಾಯ ಆಗಬೇಕಂತ ಒಂದು ಸ್ಟಾರ್ಟ್ಅಪ್ ಮಾಡಿದ್ದೇವೆ. ಅಂದರೆ ಈಗ ಫಾರ್ಮರ್ಸ್ ಎಲ್ಲರೂ ಆರ್ಗ್ಯಾನಿಕ್ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹಾಕ್ತಾರೆ. ಆದರೆ ಯಾವುದು ಹಾಕಬೇಕು, ಅವರಿಗೆ ಮಣ್ಣಲ್ಲಿ ಎಂತೆಂಥ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಉಂಟು ಮತ್ತು ಪ್ಲ್ಯಾಂಟಿಗೆ ಯಾವ್ದು ನ್ಯೂಟ್ರಿಷನ್ ಬೇಕು ಅದು ಕಂಪ್ಲೀಟಾಗಿ ಗೊತ್ತಿರೋದಿಲ್ಲ. ಹಾಗೆ ನಾವೀಗ ಸೈಂಟಿಫಿಕ್ ಆಗಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಅಂದರೆ ಸಾಯಿಲ್ ಟೆಸ್ಟ್ ಮಾಡ್ತೇವೆ. ಸಾಯಿಲ್ ಟೆಸ್ಟ್ ಮಾಡಿಸಿ ಮತ್ತು ಮಣ್ಣಲ್ಲಿ ಯಾವುದೆಲ್ಲ ನ್ಯೂಟ್ರಿಷನ್ ಇದೆ ಅಂತ ನೋಡ್ತೀವಿ. ಮತ್ತು ಸಾಯಿಲ್ ಡಿಫಿಷಿಯನ್ಸಿ ಚೆಕ್ ಮಾಡಿ, ಸಾಯಿಲಲ್ಲಿ ಎಂಥ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಉಂಟಂತ ಚೆಕ್ ಮಾಡಿ, ಮತ್ತು ಆ ಸಾಯಿಲಿಗೆ ಮತ್ತು ಪ್ಲ್ಯಾಂಟಿಗೆ, ಕ್ರಾಪಿಗೆ ಬೇಕಾದಾಗೆ ಫರ್ಟಿಲೈಸರನ್ನು ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಫರ್ಟಿಲೈಸರ್ಸ್ ಆರ್ಗ್ಯಾನಿಕ್ ಆಗಿ ನಾವೀಗ ಮಣ್ಣೀಗ ಎಲ್ಲ ಫಾರ್ಮರ್ಸ್ ಎಲ್ಲ ಕೆಮಿಕಲ್ ಹಾಕಿ ಒಂದು 20-30 ಇಯರ್ಸಿಂದ ಕೆಮಿಕಲ್ ಹಾಕಿ ಮಣ್ಣಿದ್ದು ಫರ್ಟಿಲಿಟಿ ಕಮ್ಮಿ ಆಗಿರ್ತದೆ ತುಂಬ. ಹಾಗೆ ನಾವು ಅದನ್ನೀಗ ನಮ್ಮದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಸಹ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಆ ಫರ್ಟಿಲೈಸರನ್ನು ಯೂಸ್ ಮಾಡಿದರೆ ಒಳ್ಳೆ ಇದು ಬರ್ತದೆ. ನಾವು ಸಾಯಿಲ್ ಫರ್ಟಿಲೈಸರ್ ಟೆಸ್ಟಿಂಗ್ ಎಲ್ಲ ಲ್ಯಾಬಲ್ಲಿ ಎಲ್ಲ ಗೌರ್ಮೆಂಟ್ IIHR ಬ್ಯಾಂಗ್ಳೂರಲ್ಲಿ ಟೆಸ್ಟ್ ಮಾಡಿಸಿದ್ದೇವೆ. ಸಾಯಿಲ್ ಟೆಸ್ಟಿಂಗ್ ನಾವೀಗ ಎಲ್ಲ ಫಾರ್ಮರ್ಸಿಗೆ ಫ್ರೀ ಮಾಡ್ತಿದ್ದೇವೆ. ಈಗ ನಾರ್ಮಲಾಗಿ ಹೊರಗೆ ಲ್ಯಾಬಿಗೆ ಹೋದರೆ 1000-1500 ಎಲ್ಲ ಚಾರ್ಜ್ ಮಾಡ್ತಾರೆ. ನಾವೀಗ ಎಲ್ಲ ಫಾರ್ಮರ್ಸಿಗೆ ಫ್ರೀಯಾಗಿ ಮಾಡ್ತಿದ್ದೇವೆ. ಒಂದು ಗೊತ್ತಾಗಬೇಕು ಅವರಿಗೆ ಸಹ ಮಣ್ಣಲ್ಲಿ ಸೈಂಟಿಫಿಕ್ ಆಗಿ ಒಂದು ಚೇಂಜಸ್ ಆಗಬೇಕು. ಈಗ ನಾರ್ಮಲಾಗಿ ಫಾರ್ಮರ್ಸ್, ಈಗ ಬೇರೆ ಫಾರ್ಮರ್ಸ್ ಹೇಳಿದರೆ ಈ ಗೊಬ್ಬರ ಹಾಕಿ ಒಳ್ಳೆ ಬರ್ತದೆ ಅಂತ ಹೇಳಿದರೆ ಅವರು ನಾರ್ಮಲಾಗಿ ಹಾಕ್ತಾರೆ, ಅವರ ಬಾಯಲ್ಲಿ ಅವರು ಕೇಳಿ. ಹಾಗೆ ನಾವು ಸೈಂಟಿಫಿಕ್ ಆಗಿ ಈಗ ಪ್ಲ್ಯಾಂಟಿಗೆ ಎಂತ ಬೇಕು ಹಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನ್ಯೂಟ್ರಿಷನನ್ನು ಕೊಟ್ಟು ಒಳ್ಳೆ ಈಲ್ಡ್ ಜಾಸ್ತಿ ಆಗುವಷ್ಟು ನಾವು ಜಾಸ್ತಿ ಫೋಕಸ್ ಮಾಡೋದು ಆರ್ಗ್ಯಾನಿಕ್ ಆಗಿಯೇ. ಅಂದರೆ ನಮ್ಮದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಸಗಣಿ, ಹರಳಿಂಡಿ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ 1 ಮಂತ್ ಡಿಕಂಪೋಸ್ ಮಾಡಲಿಕ್ಕುಂಟು. ಹಾಗೆ ಒಳ್ಳೆ ರೀತಿ ಈಗ ರೈತರಿಗೆ ಬೇರೆ ಬೇರೆ ಹಾಕುವ ಇದು ಹಾಕಬೇಕಂತಿಲ್ಲ. ಅಂದರೆ ಕೆಲವು ಕೋಳಿ ಗೊಬ್ಬರ ಬೇರೆ ಸಪ್ರೇಟ್ ಹಾಕ್ತಾರೆ, ಕುರಿ ಗೊಬ್ಬರ ಹಾಕ್ತಾರೆ, ಸಗಣಿ ಹಾಕ್ತಾರೆ. ಅದು ನಮ್ಮದರಲ್ಲಿ ಎಲ್ಲ ಒಂದರಲ್ಲೇ ಉಂಟು. ಹಾಗೆ ರೈತರಿಗೆ ತುಂಬ ಇದಾಗ್ತದೆ, ಹೆಲ್ಪ್ ಆಗ್ತದೆ. ಮತ್ತು ನಾವು ಆದಷ್ಟು ಆರ್ಗ್ಯಾನಿಕನ್ನು ಪ್ರಮೋಟ್ ಮಾಡೋದು. ಅಂದರೆ ಕೆಮಿಕಲ್ ಹಾಕಿ ಫುಲ್ ಮಣ್ಣಿನ ಫರ್ಟಿಲಿಟಿ ಎಲ್ಲ ಹಾಳಾಗ್ತದೆ. ಮತ್ತು ಕೆಮಿಕಲ್ ತುಂಬ ಡೇಂಜರ್ಸ್. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಸಹ ಹೇಳಿದ್ದಾರೆ ಮೊನ್ನೆ, ಆರ್ಗ್ಯಾನಿಕ್ ಆಗಿ ಶಿಫ್ಟ್ ಆಗಬೇಕೆಲ್ಲ ಫಾರ್ಮರ್ಸಿಗೆ. ಹಾಗೆ ನಾವು ಫುಲ್ ಆರ್ಗ್ಯಾನಿಕ್ ಆಗಿ ಇದು ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳ ಕಲಿಕೆ ಕೇವಲ ತರಗತಿಗೆ ಸೀಮಿತವಾಗದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವತ್ತ ಸಾಗಿದಾಗ ಇಂತಹ ಯಶಸ್ವಿ ಸ್ಟಾರ್ಟ್ಅಪ್ಗಳು ಹುಟ್ಟಿಕೊಳ್ಳುತ್ತೆ.
ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ನೆರವಿನಿಂದ ರೈತರಿಗೆ ಉಪಯುಕ್ತ ಸೇವೆ ನೀಡುವ ಸಮೃದ್ಧಿ ಆರ್ಗ್ಯಾನಿಕ್ಸ್ ತಂಡದ ಈ ಪ್ರಯತ್ನ ಇನ್ನಷ್ಟು ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಲಿ. ಬ್ಯೂರೋ ರಿಪೋರ್ಟ್, ದೈಜಿ ವರ್ಲ್ಡ್.